ಪೇಯಿಂಗ್ ಗೆಸ್ಟ್ ಹಾಸ್ಟೆಲ್ಗಳು, ಹೋಟೆಲ್ಗಳು, ಪಾರ್ಕ್, ಜಿಮ್ಗಳು, ವಸತಿ ಸಮುಚ್ಚಯಗಳ ಅಸೋಸಿಯೇಷನ್ಗಳಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಕೆಲವೊಂದು ನಿರ್ದಿಷ್ಟ ಸಲಹೆ ಸೂಚನೆಗಳನ್ನು ನೀಡಲಾಗಿದ್ದು, ಅದರ ಪ್ರತಿಗಳನ್ನು ಮೇಯರ್ ದಿವಾಕರ್ ಅವರು ಬಿಡುಗಡೆಗೊಳಿಸಿದರು. ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಸದಸ್ಯರು ಹಾಗೂ ಸಿಬ್ಬಂದಿಗೆ ಅಗತ್ಯ ಮುಂಜಾಗ್ರತಾ ಕ್ರಮಗಳು, ಜನರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತಂತೆ ಆಯೋಜಿಸಲಾದ ತರಬೇತಿ ಕಾರ್ಯಕ್ರಮದಲ್ಲಿ ಈ ಭಿತ್ತಿ ಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು. ತರಬೇತಿಯ ಬಳಿಕ ಮೇಯರ್ ಅವರ ವಾಹನ ಸೇರಿದಂತೆ ನಗರದ ಸಿಟಿ ಬಸ್ಗಳಿಗೆ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುವ ಪೋಸ್ಟರ್ಗಳನ್ನು ಸಾಂಕೇತಿಕವಾಗಿ ಅಂಟಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಆಯಾ ವಾರ್ಡ್ಗಳ ಸದಸ್ಯರ ನೇತೃತ್ವದಲ್ಲಿ ಪಾಲಿಕೆ ಕಾರ್ಯನಿರ್ವಾಹಕ ಇಂಜಿನಿಯರ್, ಆರೋಗ್ಯ ಕಂದಾಯ ಅಧಿಕಾರಿಗಳನ್ನು ಒಳಗೊಂಡ ತಂಡ ಮಾರ್ಚ್ 18ರ ಮಧ್ಯಾಹ್ನದಿಂದ ವಾರ್ಡ್ ಮಟ್ಟದಲ್ಲಿ ಮನೆ ಮನೆಗೆ ಭೇಟಿ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡಲಿದೆ ಎಂದು ಪಾಲಿಕೆ ಜಂಟಿ ಆಯುಕ್ತ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಮಾಹಿತಿ ನೀಡಿದರು. ತಿಳ್ಕೊಳ್ಳಿ, ಈ ಕೊರೋನಾ ವೈರಸ್ ಅಂತ ಜಾಸ್ತಿ ತೊಂದರೆ ಕೊಡುವಂಥದ್ದು 4 ಗುಂಪಿನವರಿಗೆ. 4 ಗುಂಪು ನೆನಪಿಟ್ಕೊಳ್ಬೇಕು. ಒಂದು ತುಂಬಾ ಸಣ್ಣ ಮಕ್ಕಳು, ಇತ್ತೀಚೆಗೆ ಹುಟ್ಟಿದ ಮಕ್ಕಳು, ತುಂಬಾ ಸಣ್ಣ ಮಕ್ಕಳು. ಎರಡನೇದು ಗರ್ಭಿಣಿಯರು. ಮೂರನೇದು ತುಂಬಾ ವಯಸ್ಸಾದವರು, 65-70 ವರ್ಷ ಆದವರು. ನಾಲ್ಕನೇದು ಯಾವುದೇ ಏಜ್ ಇರಲಿ, ಆದ್ರೆ ಅವರಿಗೆ ಈಗಾಗಲೇ ಬೇರೆ ಕಾಯಿಲೆಗಳಿದೆ. ಡಯಾಬಿಟಿಸ್, ಶುಗರ್ ಇರ್ಬೋದು, BP ಇರ್ಬೋದು, ಕ್ಯಾನ್ಸರ್ ಇರ್ಬೋದು, HIV ಇರ್ಬೋದು, ಇನ್ಯಾವುದೋ ಕಾಯಿಲೆ ಇದೆ. ಯಾಕೆ? ಈ 4 ಗುಂಪುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ನಮ್ಗೆಲ್ಲರಿಗೂ ರೋಗ ನಿರೋಧಕ ಶಕ್ತಿ ಉಂಟಲ್ಲ. ಹಾಸ್ಟೆಲ್, ಪಿಜಿಯಲ್ಲಿ ಉಳಿಯಲು ನಿರ್ಧರಿಸಿದರೆ ಸರ್ಕಾರದ ಸಲಹೆಯಂತೆ ವೈಯಕ್ತಿಕ ನೈರ್ಮಲ್ಯ ಕ್ರಮಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಲು ಕ್ರಮ ಕೈಗೊಳ್ಳುವುದು ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಆಯಾ ಸಂಸ್ಥೆಗಳ ಮಾಲೀಕರು, ವ್ಯವಸ್ಥಾಪಕರ ಕಡ್ಡಾಯ ಜವಾಬ್ದಾರಿಯಾಗಿದೆ. 110 ಚದರ ಅಡಿ ವಾಸಿಸುವ ಕೋಣೆಗಳಲ್ಲಿ 2ಕ್ಕಿಂತ ಹೆಚ್ಚು ನಿವಾಸಿಗಳಿಗೆ ಅವಕಾಶ ನೀಡಬಾರದು. ಹೋಟೆಲ್ಗಳಲ್ಲಿ ಗ್ರಾಹಕರಿಗೆ ಕುಡಿಯಲು ಕಡ್ಡಾಯವಾಗಿ ಬಿಸಿ ನೀರು ಒದಗಿಸುವುದು, ಸಿಬ್ಬಂದಿಗಳು ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಧರಿಸುವುದು ಹಾಗೂ ವೈಯಕ್ತಿಕ ಶುಚಿತ್ವ ಕಾಪಾಡಿಕೊಳ್ಳುವುದು. ವೈರಸ್ಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡಿ ಕೆಮ್ಮು, ನೆಗಡಿ, ಜ್ವರ ಹಾಗೂ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುವುದರಿಂದ ಪ್ರತಿಯೊಬ್ಬರು ಕೈ ತೊಳೆಯುತ್ತಿರುವ ಜೊತೆಗೆ ಮನೆಯಲ್ಲಿನ ಮಕ್ಕಳು ಹಾಗೂ ಹಿರಿಯ ನಾಗರಿಕರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಪಾಲಿಕೆ ಆಯುಕ್ತ ಶಾನಾಡೆ ಅಜಿತ್ ಹೆಗಡೆ ನಾಗರಿಕರಿಗೆ ಸಲಹೆ ನೀಡಿದ್ದಾರೆ. ಮುಖಕವಚ ಎಲ್ಲರೂ ಧರಿಸಬೇಕಾಗಿಲ್ಲ. ನೆಗಡಿ, ಕೆಮ್ಮು ಪೀಡಿತರು ತಮ್ಮ ಸೋಂಕು ಇತರರಿಗೆ ಹರಡದಂತೆ ಇರಲು ಇದನ್ನು ಧರಿಸುವುದು ಸೂಕ್ತ ಎಂದರು. ಅದು ನೈಟ್ ಕೂಡ ಅದನ್ನು ಕ್ಯಾರಿ ಮಾಡಿ, ನ್ಯೂಸ್ ಕ್ಯಾರಿ ಮಾಡಿ ಭಾಳ ನಮ್ಮ ಆಪರೇಷನ್ ಭಾಳ ಈಸಿ ಆಗುವ ಹಾಗೆ ಮಾಧ್ಯಮ ಮಿತ್ರರು ಸಹಕರಿಸಿದ್ದಾರೆ. ಈ ಮಂಗಳೂರು ಮಟ್ಟಿಗೆ ಹೇಳೋದಾದರೆ ಬಹಳ ಅವರ ಡಾಕ್ಟರ್ ಮಾತಾಡುವಾಗ ಹೇಳಿದ್ರು TV ನೋಡಬೇಡಿ ಅಂತ. TV ನೋಡಿದ್ರೆ ನಮಗೆ ತುಂಬ ವಿಚಾರಗಳು ಗೊತ್ತಾದವು. ಅಂದರೆ ನಮ್ಮ ಮಂಗಳೂರಿನ ಪತ್ರಕರ್ತರು ನಿಜವಾಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ, ಬಹಳ ಪಾಸಿಟಿವ್ ಆಗಿ ವಿಚಾರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರಥಮವಾಗಿ ಅವ್ರನ್ನ ಅಭಿನಂದಿಸ್ತೀವಿ.